ಕೋಟಿಗಟ್ಟಲೆ ಹಣ ಏನು ವಿದೇಶದ ಸ್ವಿಸ್ ಬ್ಯಾಂಕ್ ಅಲ್ಲಿದೆ, ಆ ಎಲ್ಲ ಹಣವನ್ನು ನಾವು ತಂದು ಭಾರತಕ್ಕೆ ಮರಳಿ ತರ್ತೇವೆ. ತರೋದು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದವರು ಇವರು. ಆ ನಂತರ ಏನೆಲ್ಲ ಮಾತುಗಳನ್ನು ಆಡಿದ್ರು ಎಂಬುದೆಲ್ಲ ತಮಗೆಲ್ಲ ಗೊತ್ತಿದೆ. ಇವಾಗ ಹೇಳ್ತಾರೆ ನಾವು ಹೇಳೇ ಇಲ್ಲ, ಎಲ್ಲಿ ವಿಡಿಯೋ ರೆಕಾರ್ಡ್ ಇದೆಯಾ, ಏನಿದೆ ನಿಮ್ಮಲ್ಲಿ ದಾಖಲೆ ಅಂತ ಕೇಳ್ತಾ ಇದ್ದಾರೆ. ಆವತ್ತು ಮನೆ ಮನೆಗೆ ಬಂದು ಇವತ್ತು ಹೇಳಿರ್ತಕ್ಕಂಥದ್ದು ನಾವಿವತ್ತು ನೆನಪು ಮಾಡಬೇಕಾಗಿದೆ. ಕಪ್ಪು ಹಣವನ್ನು ತಂದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತೇವಂತ ಹೇಳಿದವರು. ಆ ನಂತರ ಒಂದು ಇಡೀ ಅವರೊಂದು ಚರಿತ್ರೆಯನ್ನು ನೋಡಿ, ಜನರನ್ನ ಮೋಸಗೊಳಿಸಿರುವಂಥದ್ದು. ಜನರಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಅದಕ್ಕೆ ಏನು ಹೇಳಿದ್ರು ನೋಡಿ, ಜನ್ಧನ್ ಖಾತೆ, ಜನ್ಧನ್ ಯೋಜನೆ. ಎಲ್ಲರೂ ಕೂಡ ಎದ್ದು ಬಿದ್ದು ಎತ್ತಿಕೊಂಡು ಮನೆಯಲ್ಲಿ ಮಲಗಿರ್ತಕ್ಕಂಥ ಪ್ರಾಯದವರನ್ನು ಎತ್ತಿಕೊಂಡು ಹೋಗಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ರು. ಬ್ಯಾಂಕಿನವರು ಕೂಡ ಹಾಗೆ ರೋಡ್ ಸೈಡ್ ಅಲ್ಲಿ ಟೆಂಟ್ ಹಾಕಿದ್ರು, ಬನ್ನಿ ನಮ್ಮ ಬ್ಯಾಂಕ್ ಅಕೌಂಟ್ ಮಾಡಿ, ನಮ್ಮ ಬ್ಯಾಂಕ್ ಅಕೌಂಟ್ ಮಾಡಿ ಅಂತ. ಅಂದ್ರೆ ಅವರಿಗೆ ಕೋಟೆ ಇತ್ತು, ಆ ಬ್ಯಾಂಕಿನವರಿಗೆ ಕೋಟೆ ಇತ್ತು, ಇಷ್ಟು ಅಕೌಂಟ್ ಆಗ್ಬೇಕಂತೇಳಿ ಎಲ್ಲರೂ ಹೋಗಿ ಝೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಮಾಡಿದ್ದು. ಸ್ವಲ್ಪ ಸಮಯದ ನಂತರ ಬಂದ್ರು, ನೀವು ಒಂದು ಏನು ಮೊದಲು ಹೇಳಿದ್ದು ಅಕೌಂಟ್ ಮಾಡಬೇಕಾದ್ರೆ ನರೇಂದ್ರ ಮೋದಿಯ ನೇರವಾಗಿ ನಿಮಗೆ 3,000 5,000 ಹಾಕ್ತಾರೆ, ನಂತರ 15 ಲಕ್ಷ ಹಾಕ್ತಾರೆ ಅಂತ ಹೇಳಿದವರು ಅವತ್ತು. ಆ ನಂತರ ಹೇಳಿದ್ರು ನೋಡಿ, ಬ್ಯಾಂಕ್ ಅಕೌಂಟ್ ಅನ್ನ ಕಾಲಿಡಬೇಡಿ, ನೀವು ಅಲ್ಲಿ ಒಂದು ಕನಿಷ್ಠ ಒಂದು 500 ರೂಪಾಯಿ ಏನಾದ್ರು 1,000 ಹಾಕ್ಬೇಕಂತ ಹೇಳಿದ್ರು, ಮತ್ತೆ ಹಾಕ್ತಾರೆ ಅಂತ ಹೇಳಿದ್ರು. ಹೌದಾನೆ? ಇದು ಅವರು ಹೇಳಿದ ಮಾತುಗಳು. ಪಾಪ ಜನ ನಂಬಿದ್ರು ನೋಡಿ, ಅದನ್ನು ನಂಬಿದ್ರು, ಹಾಕಿದ್ರು. ಅವರ ಇನ್ನು ಖಾಲಿ ಯಾಕೆ ಅಕೌಂಟ್ ಅಂತ ಹೇಳಿ 500 1,000 ಹಾಕಿದ್ರು. ಮತ್ತೆ ಬರಲಿಲ್ಲ ಇವ್ರದ್ದು 3,000 5,000 15 ಲಕ್ಷ ಇವತ್ತಿನವರೆಗಿಲ್ಲ. ತಿರುಗಿ ನೋಡ್ಬೇಕಾದ್ರೆ ಅಕೌಂಟ್ ಅಲ್ಲಿ ಹಣವೇ ಇಲ್ಲ, ಇವರು ಹಾಕಿದಂತ ಹಣ ಇಲ್ಲ, ಎಲ್ಲವೂ ಕಟ್ಟೆ. ಈ ಅಕೌಂಟ್ ಇದೆ ಅಂತ ಹೇಳಿ ಇವರ ಏನು ಯಾವ ಪಿಂಚಣಿ ಆಗ್ಲಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಹಿರಿಯ ನಾಗರಿಕರ ವೇತನಗಳೆಲ್ಲ ಅಕೌಂಟ್ಗೆ ಬೀಳ್ತಾ ಇತ್ತು. ದಿನ ಕಳೆದ್ರೆ ನೋಡ್ಬೇಕಾದ್ರೆ ಹಣ ಇಲ್ಲ, ಹಣ ಮಾಯಾಗಿದೆ, ಎಲ್ಲ ಕಟ್ಟಿ ಎಲ್ಲ ಅಕೌಂಟ್ ಇದೆ, ಹಣ ಇಲ್ಲ. ಇದಾಯ್ತು. ನಂತರ ಇಡೀ ಅಕೌಂಟ್ ನಲ್ಲಿ ಎಲ್ಲ ಏನು ಡಿಜಿಟಲೀಕರಣ, ಇನ್ನು ನೀವು ಬ್ಯಾಂಕಿಗೆ ಹೋಗ್ಬೇಕಾಗಿಲ್ಲ, ಎಲ್ಲ ಏನು ಸ್ವೈಪ್ ಮಾಡುದು ಅಂತ ಹೇಳಿ ಎಲ್ಲ ಬ್ಯಾಂಕಿನ ಸಿಸ್ಟಮ್ ಡಿಜಿಟಲೀಕರಣ ಅಂತ ಹೇಳಿದ್ರು. ಹೇಳಿ ಅಲ್ಲಿನೂ ಕೂಡ ಅವರ ಜನಸಾಮಾನ್ಯರ ಯಾರ ಬ್ಯಾಂಕ್ ಅಕೌಂಟ್ ಇದೆ ಅದರ ATM ನಲ್ಲಿ ಹಣ ತೆಗೆದ್ರೆ ಏನ ಸರ್ವಿಸ್ ಕಟ್ಟಿಲ್ಲ, ಇನ್ನೊಂದು ಬ್ಯಾಂಕಿನ ATMಗೆ ಹೋದ್ರೆ ಅಲ್ಲಿ ಸರ್ವಿಸ್ ಚಾರ್ಜ್ ಕಟ್ಟಾಗುತ್ತೆ. ಹೀಗೆ ಅದರಲ್ಲೂ ಲೂಟಿ ಮಾಡಿದ್ದಾರೆ. ಎಲ್ಲವನ್ನು ಕೂಡ ನೀವು ಬ್ಯಾಂಕ್ ವ್ಯವಹಾರಗಳನ್ನು ತೆಗೆದು ನೋಡಿದರೆ ಎಲ್ಲವನ್ನು ಕೂಡ ಜನರ ಹಣವನ್ನ ಸರ್ವಿಸ್ ಚಾರ್ಜಿನ ಹೆಸರಿನಲ್ಲಿ ಕಟ್ ಮಾಡಿ ಜನರನ್ನ ಹಾಡು ಹಗಲೇ ಲೂಟಿ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಈ ನಮೂನೆಯ ಬಾರಿ ದೊಡ್ಡ ರೀತಿಯಾದಂತಹ ಮೋಸ. ಅದೇ ರೀತಿ ಯಾವತ್ತೋ ಒಮ್ಮೆ ಹೇಳಿದ್ರು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಂತ, ಅದಕ್ಕೆ ಪ್ರಚಾರನೆ ಕೊಡ್ಲಿಲ್ಲ ನೋಡಿ, ಅದಕ್ಕೆ ಪ್ರಚಾರ ಕೊಡ್ಲಿಲ್ಲ. ಅದರ ಟೈಮ್ ಮುಗೀತು ಅಂತ ಹೇಳಿ 1,000 ರೂಪಾಯಿ ಕೊಡ್ಬೇಕಂತೆ. 1,000 ಹಣ ಕೊಟ್ರೆ ಅದನ್ನ ಕನೆಕ್ಷನ್, ಅದನ್ನ ಇಷ್ಟರ ಅವಧಿಯಲ್ಲಿ ಮಾಡದಿದ್ರೆ ನಿಮ್ಗೆ 10,000 20,000 ಫೈನ್ ಅಂತ ಹೇಳಿದ್ರು. ಖಾಲಿ ಆ 1,000 ಹಣವನ್ನ ಲೂಟಿ ಮಾಡಿದ್ರಲ್ಲ, ಇಡೀ ದೇಶದ ಒಳಗಡೆ ಸಾವಿರಾರು ಕೋಟಿ ರೂಪಾಯಿಯನ್ನ ಜನರ ಹಣವನ್ನ ಅದರಿಂದ ಲೂಟಿ ಮಾಡಿದ್ದಾರೆ. ಈ ನಮೂನೆಯಲ್ಲಿ ಎಲ್ಲದರಲ್ಲೂ ಈಗಾಗಲೇ ಮುನೀರ್ ಕಾಟಿಬಳ್ಳಿ ಹೇಳಿದ್ರು, GST ಎಷ್ಟೊಂದು ಟ್ಯಾಕ್ಸ್, ಎಲ್ಲವನ್ನು ಕೂಡ ಯಾವ ವಸ್ತು ತೆಗೆದುಕೊಂಡ್ರು ಕೂಡ ಎಲ್ಲದರಲ್ಲೂ ಟ್ಯಾಕ್ಸ್ ಅನ್ನ GSTಯ ಮೂಲಕ ಜನರನ್ನ ಸುಲಿಗೆ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇಷ್ಟೆಲ್ಲ ಆಗುವಾಗ ಏನು ಪ್ರಾರಂಭದಲ್ಲಿ ಕೊಟ್ಟ ಘೋಷಣೆ, ನಾ ಕಾವುಂಗ ನಾ ಕಾನೇ ದೂಂಗ, ಯಾರು ಹೇಳಿದ್ದು? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು. ನಾನು ತಿನ್ನಲ್ಲ, ಇನ್ನೊಬ್ಬರನ್ನು ತಿನ್ನಲಿಕ್ಕೆ ಬಿಡೋಲ್ಲ ಅಂತೇಳಿ. ಈ 9 ವರ್ಷದಲ್ಲಿ ತಿಂದ ಹಣ ಎಷ್ಟು ಗೊತ್ತಾ? ಕೋಟಿಗಟ್ಟಲೆ ಏನು ಹಣವನ್ನ ನುಂಗಿ ಹಾಕಿದ್ದಾರೆ. ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರಲ್ಲ, ಇವತ್ತು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮುಳುಗಿದೆ ಅನ್ನೋದಕ್ಕೆ CAG ವರದಿ ಇವತ್ತು ಸಾಕ್ಷಿ ಇದೆ. ಈ ದೇಶದ ಮಹಾಲೆಕ್ಕ ಪರಿಶೋಧಕರ ಕಚೇರಿ 12 ಇಲಾಖೆಗಳ ವರದಿಯನ್ನು ಬಿಡುಗಡೆ ಮಾಡಿದೆ.
12 ಇಲಾಖೆಗಳ ವರದಿ, ಅದು ಒಂದೊಂದು ಇಲಾಖೆಯಲ್ಲಿ ಸಾವಿರ ಕೋಟಿ ರೂಪಾಯಿಯನ್ನ ನುಂಗಿ ಹಾಕಿದ್ದಾರೆ ಅಂತೇಳಿ CAG ವರದಿ ಹೇಳ್ತಾ ಇದೆ. ಆದರೆ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಹೆದ್ದಾರಿ ಇಲಾಖೆಯಲ್ಲಿ. ಏನು ಎಲ್ಲವನ್ನು ಕೂಡ ಹೆದ್ದಾರಿ ಅಗಲೀಕರಣ, ಹೆದ್ದಾರಿಯ ಅಭಿವೃದ್ಧಿ ಅಂತ ಹೇಳಿ ಕೋಟಿಗ ಹಣವನ್ನು ನುಂಗಿ ಹಾಕಿದ್ರು. ಇನ್ನೊಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸನೇ ಆಗಲಿಲ್ಲ, ಬಿಲ್ಲನ್ನ ಪಾಸ್ ಮಾಡಿರ್ತಕ್ಕಂತಹ ದಾಖಲೆ ಸಮೇತ CAG ವರದಿ ಬಿಡುಗಡೆ ಮಾಡಿದೆ. ಅದೇ ರೀತಿ ಪಿಂಚಣಿ ಯೋಜನೆ ಇದೆಯಲ್ಲ, ಜನರ ಹಣ, ಆ ಪಿಂಚಣಿ ಯೋಜನೆಯ ಹಣದಲ್ಲಿ ಈ ಸರ್ಕಾರದ ಪ್ರಚಾರಕ್ಕೆ ಬಳಸಿದ್ದಾರೆ, ಜಾಹೀರಾತು ಕೊಡಲಿಕ್ಕೆ ಬಳಸಿದ್ದಾರೆ. ಇನ್ನೊಂದು ಆಘಾತಕಾರಿಯಾದಂತಹ ಒಂದು ವಿಚಾರ ಯಾವುದಂದ್ರೆ, ಈಗಲೇ ಮುನೀರ್ ಕಾಟಿಬಳ್ಳ ಹೇಳಿದಾಗೆ ಆಯುಷ್ಮಾನ್ ಯೋಜನೆಯಲ್ಲಿ ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ನುಂಗಿ ಹಾಕಿದ್ದಾರೆ. ಇದು ನೀವು ಹೇಳೋದಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಹೇಳೋದಲ್ಲ, CAG ವರದಿ ಇವತ್ತು ಬಿಡುಗಡೆ ಮಾಡಿ, ಆ ಕಚೇರಿ ಏನು ಬಿಡುಗಡೆ ಮಾಡಿದಲ್ಲ ವರದಿ, ಅದರಲ್ಲಿ ಇಡೀ ದಾಖಲೆ ಇದೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಏನು ಇಡೀ ರಾಜಕೀಯ ಪಕ್ಷದ ಆಸ್ತಿಗಳೆಷ್ಟು ಅಂತ ನೋಡುವಾಗ ಇಡೀ ರಾಷ್ಟ್ರೀಯ ಪಕ್ಷಗಳು 8 ರಾಷ್ಟ್ರೀಯ ಪಕ್ಷಗಳಿದೆ. 8 ರಾಷ್ಟ್ರೀಯ ಪಕ್ಷಗಳ ಒಟ್ಟು ಆಸ್ತಿಗೆ ಬಿಡುಗಡೆ ಮಾಡಿರುವಂಥದ್ದು 8,000 ಕೋಟಿ ರೂಪಾಯಿ ಟೋಟಲ್. ಅದರಲ್ಲಿ 6,000 ಕೋಟಿ ರೂಪಾಯಿ BJP ಆಸ್ತಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. BJPದು 2021-22ರಲ್ಲಿ 4,000 ಕೋಟಿ ರೂಪಾಯಿ ಆಸ್ತಿ ಇದ್ದದ್ದು ಒಂದೇ ವರ್ಷದಲ್ಲಿ, ನಂತರದ ವರ್ಷದಲ್ಲಿ 6,000 ಕೋಟಿ ರೂಪಾಯಿಗೆ ಏರಿಕೆ ಆಯಿತು. ನೋಡಿ, ಇದು ಏನು ಈಗಾಗಲೇ ಬಿಡುಗಡೆ ಮಾಡಿದ ಅಧಿಕೃತ ದಾಖಲೆ, ಇದು ಅಧಿಕೃತ ದಾಖಲೆ. ಅಂದ್ರೆ BJP ಇವತ್ತು ಯಾವ ನಮೂನೆಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಇವತ್ತು ಕೋಟಿ ಹಣ ಈ ದೇಶದ ಕಾರ್ಪೊರೇಟ್ ಕಂಪನಿಗಳು ಇವತ್ತು BJPಗೆ ಯಥೇಚ್ಛವಾಗಿ ಇವತ್ತು ಕೊಡ್ತಾ ಇದ್ದಾರೆ. ಇವತ್ತು ಅಧಿಕಾರ ಮಾಡಲಿಕ್ಕೆ ಯಾವುದೇ ರೀತಿ ಅವರಿಗೆ ಅವಕಾಶ ಇಲ್ಲ, ಆದ್ರೂ ಕೂಡ ಎಷ್ಟೋ ಕಡೆಗಳಲ್ಲಿ ಇವತ್ತು ಪರ್ಚೇಸ್ ಮಾಡಿ, ಎಷ್ಟೋ ಜನರನ್ನ ಪರ್ಚೇಸ್ ಮಾಡಿ ಕೆಲವು ರಾಜ್ಯದಲ್ಲಿ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಭಾರಿ ಬೊಗಳೆ ಬಿಟ್ಟಿರ್ತಕ್ಕಂತಹ ಈ BJP ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಭ್ರಷ್ಟಾಚಾರ ಯಾರೆಲ್ಲ ಮಾಡ್ತಾರೆ, ಇವರ ಪಕ್ಷ ಬಿಟ್ಟು ಹೊರಗಡೆ ಇದ್ದಾಗ ಅವರ ಬಗ್ಗೆ ಮಾತಾಡ್ತಕ್ಕಂಥವರು, ಅವರೆಲ್ಲ ಏನು ಭ್ರಷ್ಟಾಚಾರದ ಕಳಂಕ ಇರುವವರು BJP ಸೇರಿದ್ರೆ ಮುಗೀತು. ಅವರು ಭಾರಿ ಕ್ಲೀನ್ ಮನುಷ್ಯ, ಭಾರಿ ಕ್ಲೀನ್ ಅವರು. ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಏನು ದಿನ ಬೆಳಗಾದ್ರೆ BJPಗೆ ಬೈತಾ ಇರ್ತಕ್ಕಂಥ ಮನುಷ್ಯ ರಾತ್ರಿಯಿಂದ ಬೆಳಿಗ್ಗೆ ಆಗ್ಬೇಕಾದ್ರೆ BJPಗೆ ಸೇರ್ಬಿಟ್ಟಿದ್ದಾನೆ. ಯಾಕೆ? 70,000 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಆ ಕಳ್ಳ ಅಜಿತ್ ಪವಾರ್. ಅಷ್ಟು ದೊಡ್ಡ ವಂಚನೆ ಮಾಡಿದ್ದಾನೆ. ಇವತ್ತು ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿ. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಇಡೀ ದೇಶದ ಒಳಗಡೆ ಎಲ್ಲೆಲ್ಲೇ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಅಲ್ಲಿ ವಿರೋಧ ಪಕ್ಷದವರನ್ನ ಪರ್ಚೇಸ್ ಮಾಡಲಿಕ್ಕೆ ಇವರ ಹತ್ರ ಹಣ ಇದೆ. ನಮ್ಮ ಕರ್ನಾಟಕದಲ್ಲೂ ಕಳೆದ ಬಾರಿ ನೀವು ನೋಡಿದ್ದೀರಿ, 15-16 ಜನರನ್ನ ಪರ್ಚೇಸ್ ಮಾಡಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನ ಇವತ್ತು ಖರ್ಚು ಮಾಡ್ತಕ್ಕಂಥ BJP ಇವತ್ತು ಭ್ರಷ್ಟಾಚಾರದ ವಿರುದ್ಧ ಬಾರಿ ಮಾತಾಡ್ತಾರೆ. ಇವರಿಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾವು ಕೇಳಬೇಕಾಗುತ್ತೆ. ಅದೇ ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು, ಅಚ್ಚೇ ದಿನ್ ಅಂತ ಹೇಳಿದ್ರು. ಇವತ್ತು 9 ವರ್ಷ ಆಗ್ತಾ ಬಂತು, ಯಾರಿಗಾದ್ರೂ ಬಂದಿದೆಯಾ? ಒಳ್ಳೆ ದಿನಗಳು ಬಂದಿದೆಯಾ? ಇವತ್ತು ಒಳ್ಳೆಯ ದಿನಗಳು ಬಂದಿರುವಂಥದ್ದು ಅಂಬಾನಿ ಅದಾನಿಗಳಿಗೆ ಇಬ್ಬರಿಗೆ ಮಾತ್ರ. ಈ ದೇಶದ 140 ಕೋಟಿ ಜನ ಇವತ್ತು ಹಸಿವಿನಿಂದ ಕಷ್ಟದಿಂದ ನರಳ್ತಾ ಇದ್ದಾರೆ. ಇವತ್ತು ಯಾವುದೇ ವಿಭಾಗವನ್ನು ತೆಗೆದು ನೋಡಿ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ. ಕರಾಳ ಶಾಸನಗಳನ್ನು ಜಾರಿ ಮಾಡಿದ್ರು. ಇದೇ ನರೇಂದ್ರ ಮೋದಿ ಸರ್ಕಾರ ಪಾರ್ಲಿಮೆಂಟ್ನ ಒಳಗಡೆ ಅದನ್ನ ಪಾಸ್ ಮಾಡಿದ್ರು. ಇಡೀ ದೇಶದ ಒಳಗಡೆ ಭಾರಿ ದೊಡ್ಡ ರೀತಿಯಾದಂತಹ ಹೋರಾಟ ಬೆಳೆದು ಬಂತು. ಆ ಹೋರಾಟದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು. ಆ ರೈತರು ಅವರ ಅಸಲಿಗಳೆಲ್ಲ ನಕಲಿಗಳು, ಅವರು ಉಗ್ರಗಾಮಿಗಳು, ಅವರಿಗೆ ಪಾಕಿಸ್ತಾನದ ಬಾಂಗ್ಲಾದೇಶದಿಂದ ಹಣ ಬರುತ್ತೆ ಅಂತ ಏನೇನೋ
ಕಟ್ಟುಕತೆಯನ್ನ ಕಟ್ಟಿದ್ರು, ಅಪಪ್ರಚಾರನ ಮಾಡಿದ್ರು. ಆದರೂ ಈ ದೇಶದ ರೈತರು ಸಂಘಟಿತ ಶಕ್ತಿಯಾಗಿ ಹೋರಾಟವನ್ನ ಮಾಡಿದ್ರು. ಯಾವ ಕೈಯಿಂದ ಆ ಕರಾಳ ಶಾಸನಗಳನ್ನ ಪಾರ್ಲಿಮೆಂಟ್ನ ಮುಂದೆ ಮಂಡಿಸಿದ್ರು, ಅದೇ ಕೈಯಿಂದ ಆ ಶಾಸನವನ್ನ ವಾಪಸ್ ಪಡೆದ್ರು. ಮಾತ್ರ ಅಲ್ಲ, ಕೈ ಮುಗಿದು ಈ ದೇಶದ ರೈತಾಪಿ ಜನರಲ್ಲಿ ಕ್ಷಮೆಯನ್ನ ಕೇಳಿದ್ರು. ಅಂತ ಒಂದು ಹೋರಾಟ ಈ ದೇಶದಲ್ಲಿ ಬೆಳೆದು ಬರಲಿಕ್ಕೆ ಸಾಧ್ಯತೆ ಆಯ್ತು. ಅದೇ ರೀತಿ ಇವತ್ತು ಕಾರ್ಮಿಕರ ಕಾನೂನುಗಳನ್ನ ತಿದ್ದುಪಡಿ ಮಾಡಿದ್ರು. ಬಹಳ 21 ಪ್ರಮುಖ ಕಾನೂನುಗಳನ್ನ ಅದನ್ನು ತೆಗೆದುಹಾಕಿ ಸಂಹಿತೆಗಳನ್ನಾಗಿ ಮಾಡಿದ್ರು. ಅಂದ್ರೆ ಇಡೀ ದುಡಿಯುವ ವರ್ಗದ ಕಾನೂನುಗಳನ್ನೇ ಇಲ್ಲವಾಗಿಸಿ ಮತ್ತೆ ಅವರನ್ನ ಗುಲಾಮರನ್ನಾಗಿ, ಜೀತದಾಳುಗಳನ್ನಾಗಿ ದುಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಯುವ ಜನರ ಪರಿಸ್ಥಿತಿ ಗೊತ್ತಿದೆ. 2 ಕೋಟಿ ಉದ್ಯೋಗ ಅಂತ ಹೇಳಿದವರು 9 ವರ್ಷದಲ್ಲಿ 18 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು. ಆದರೆ ಒಂದೇ ಒಂದು ಉದ್ಯೋಗ ಸೃಷ್ಟಿ ಆಗಿಲ್ಲ. ಮತ್ತೆ ಕೊರೋನಾದ ಬಳಿಕ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗಿದೆ. ಅದೇ ರೀತಿ ವಿದ್ಯಾರ್ಥಿ ಸಮುದಾಯದ ಪ್ರಶ್ನೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ಇವತ್ತು ಯಾವುದೇ ಘಟನೆಗಳಾಗಲಿ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು ವಿಪರೀತವಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಬಹಳ ಪ್ರಧಾನವಾಗಿ ಉತ್ತರ ಪ್ರದೇಶದಲ್ಲಿ ಅಥವಾ ಇವತ್ತು ಮಣಿಪುರದಲ್ಲಿ ಜನಾಂಗೀಯ ಕಲಹವನ್ನು ಹುಟ್ಟುಹಾಕಿ ಮೀಸಲಾತಿ ವಿಚಾರವನ್ನು ಮುಂದಿಟ್ಟುಕೊಂಡು ಇಡೀ ಮಣಿಪುರದ ಒಳಗಡೆ ಇವತ್ತಿಗೂ ಕೂಡ ಶಾಂತಿ ನೆಲೆಸಿಲ್ಲ. ರಷ್ಯಾ ಉಕ್ರೇನ್ ಯುದ್ಧವನ್ನ ಫೋನ್ ಮೂಲಕ ನಿಲ್ಲಿಸಿದಂತ ಪ್ರಧಾನಿ ನರೇಂದ್ರ ಮೋದಿಗೆ ತನ್ನ ದೇಶದ ಒಳಗಡೆ ಪುಟ್ಟ ರಾಜ್ಯ ಮಣಿಪುರದ ಒಂದು ಗಲಭೆಯನ್ನು ನಿಲ್ಲಿಸಲಿಕ್ಕೆ ಆಗಿಲ್ಲ ಅಂತ ವಿಚಾರ ಏನು? ಇವರೇ ಸರ್ಕಾರ ಪ್ರಾಯೋಜಿತ ಕೃತ್ಯ. ಅದು ಮಾತ್ರವಲ್ಲ, ಇವತ್ತು ಸತ್ಯ ಗೊತ್ತಾಗ್ತಾ ಇದೆ. ನಾವು ಆವತ್ತಿನಿಂದ ಹೇಳ್ತಾ ಇದ್ದೇವೆ, ಅಲ್ಲಿನ ಬೆಟ್ಟಗಾಡು ಆ ಪ್ರದೇಶ ಏನಿದೆ ಫಲವತ್ತಾದ ಭೂಮಿ, ಅಲ್ಲಿ ಗಣಿ ಇದೆ, ಖನಿಜ ಸಂಪತ್ತಿದೆ. ಅದನ್ನ ಕೈಯಾರೆ ತೆಗೆದುಕೊಡ್ಲಿಕ್ಕೆ ಅಂಬಾನಿ ಅದಾನಿಗಳಿಗೆ ಅದಕ್ಕೆ ಇಷ್ಟೆಲ್ಲ ನಾಟಕಗಳನ್ನ, ಸಾವಿರ ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ರು. 100 ಜನರನ್ನ ಇವತ್ತು ಪ್ರಾಣಗಳನ್ನ ಕಳ್ಕೊಂಡ್ರು ನೋಡಿ ಮಣಿಪುರದಲ್ಲಿ. ಈ ರೀತಿಯಾಗಿ ದೇಶದ ಒಳಗಡೆ ಎಲ್ಲಾ ವಿಭಾಗದ ಜನರ ಬದುಕನ್ನ ನಾಶ ಮಾಡಿದ್ರು. ಮಾತ್ರ ಅಲ್ಲ, ಭಾರತವನ್ನ ಮತ್ತೆ ಜಾತಿ ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡಲಿಕ್ಕೆ ಹೋಗ್ತಕ್ಕಂಥ ಒಂದು ಕರಾಳ ಘಟನೆ ಇವತ್ತು ನಮ್ಮ ದೇಶದೊಳಗಡೆ ಆಗ್ತಾ ಇದೆ. ಅದೆಲ್ಲದರ ವಿರುದ್ಧ ಜನ ಒಂದಾಗಿ ಇವತ್ತು ನಿಲ್ಬೇಕಾಗಿದೆ, ಪ್ರಬಲ ಹೋರಾಟವನ್ನ ಮಾಡಬೇಕಾಗಿದೆ. ನೋಡಿ, ಕಮ್ಯುನಿಸ್ಟ್ ಪಾರ್ಟಿ CPIM ಇವತ್ತು ವಾರಾಚರಣೆ ಅಂತ ಮಾಡಿಕೊಂಡು ಇಡೀ ದೇಶದ ಒಳಗಡೆ ನರೇಂದ್ರ ಮೋದಿ ಸರ್ಕಾರ ಏನೆಲ್ಲ ಅನ್ಯಾಯಗಳನ್ನ ಮಾಡಿದೆ, ಜನರ ಬದುಕು ಸಂಕಷ್ಟಕ್ಕೆ ಒಳಗಾಗಿದೆ, ಜನರ ಆರೋಗ್ಯದ ಪ್ರಶ್ನೆ, ಈ ದೇಶದ ಶಿಕ್ಷಣದ ಪರಿಸ್ಥಿತಿ, ಉದ್ಯೋಗದ ವಿಚಾರ, ಒಟ್ಟಾರೆ ಜನರ ಬದುಕು ಇಷ್ಟು ಕಷ್ಟ ಕಾಲಕ್ಕೆ ಬಿದ್ದಾಗ ಅದರ ವಿರುದ್ಧ ಈ ಸರ್ಕಾರದ ನೀತಿಗಳು ಇವತ್ತು ಬದಲಾಗಬೇಕಾಗಿದೆ. ಸರ್ಕಾರ ಇವತ್ತು ಕಾರ್ಪೊರೇಟ್ ಕಂಪನಿಗಳ, ಕಾರ್ಪೊರೇಟ್ ಸಂಸ್ಥೆಗಳ ಹಿತಾಸಕ್ತಿಯನ್ನು ಕಾಪಾಡ್ತೇವೆ ಹೊರತು ಈ ದೇಶದ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅದರ ಜೊತೆಗೆ ಇವತ್ತು ಕೋಮುವಾದದ ಒಂದು ಪರಿಸ್ಥಿತಿ, ಈ ಒಂದು ದ್ವೇಷದ ರಾಜಕಾರಣ ಹಬ್ಬಿಸುವ ಮೂಲಕ ಮತ್ತೆ ದೇಶವನ್ನ ವಿಭಜಿಸಲಿಕ್ಕೆ ಇವತ್ತು ನೋಡ್ತಾ ಇದ್ದಾರೆ. ಏನು ಬರುವ ವರ್ಷ ಈ ದೇಶದ ಭವಿಷ್ಯವನ್ನ ತೀರ್ಮಾನ ಮಾಡತಕ್ಕಂಥ ವರ್ಷ 2024. ಕಳೆದ ಬಾರಿಯೇ ಇಡೀ ದೇಶದ ಒಳಗಡೆ ಏನು ಭುಗಿಲೆದ್ದಿರ್ತಕ್ಕಂತಹ ಆಕ್ರೋಶ ಜನರದು, ಆ ಆಕ್ರೋಶಕ್ಕೆ ನರೇಂದ್ರ ಮೋದಿ ಸರ್ಕಾರ ಕಿತ್ತೋಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಏನು ಪುಲ್ವಾಮಾ ದಾಳಿಯನ್ನು ನಡೆಸಿ ಸೈನಿಕರ ಮಾರಣ ಹೋಮ ನಡೆಸಿ ಮತ್ತೆ ದೇಶ ಪ್ರೇಮದ ಒಂದು ಇದನ್ನ ಎಬ್ಬಿಸಿ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇವತ್ತಿನವರೆಗೂ ಅದು ಏನಂತ ಆಗ್ಲಿಲ್ಲ ಪುಲ್ವಾಮಾ ದಾಳಿ. ಅದರ ಬಗ್ಗೆ ಏನು ಮಲ್ಲಿಕ್ರವರು ಏನು ಜಮ್ಮು ಕಾಶ್ಮೀರದ ರಾಜ್ಯಪಾಲರು ಆಗಿರ್ತಕ್ಕಂಥವರು ಮಲ್ಲಿಕ್ರವರು ಸತ್ಯ ಘಟನೆಯನ್ನ ಇವತ್ತು ಬಿಚ್ಚಿಟ್ರು. ಎಂತ ಒಂದು ಸರ್ಕಾರ ಇದೆ ನಮ್ಮ ಎದುರುಗಡೆ, ಎಂತ ಒಂದು ಭಯಾನಕವಾದಂತ ಸರ್ಕಾರ. ಏನು ಮಾಡ್ಲಿಕ್ಕೆ ಹೆಸಲ್ಲ. ಅದೇ ಮಾಲೀಕರವರು ಮೊನ್ನೆ ಹೇಳಿದ್ರು, ಮತ್ತೆ ಹೇಳಿದ್ರು, ನಾಳಿನ
ಬರುವ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಗದ್ದುಗೆ ಹಿಡಿಯಲು ಇವರು ಏನು ಮಾಡ್ಲಿಕ್ಕೆ ಹೆಸೋದಿಲ್ಲ ಅಂತೇಳಿ ಅಂತ ಒಂದು ಜನಗಳು ಇವತ್ತು ಜನರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಕ್ಕಂಥ ದೇಶದ ರಾಜಕಾರಣವನ್ನ ಕೊಂಡೋಗ್ತಕ್ಕಂಥ ಈ ಸರ್ಕಾರ ಯಾವ ಕಾರಣಕ್ಕೂ ಮತ್ತೆ ಬರಬಾರ್ದಂತ ಹೇಳಿದ್ರೆ ಈ ಸರ್ಕಾರದ ನೀತಿ ಇದೆ ಅಲ್ಲ, ಈ ಸರ್ಕಾರದ ನೀತಿ ಜನಸಾಮಾನ್ಯರ ಮಧ್ಯೆ ಹೋಗ್ಬೇಕಾಗುತ್ತೆ ಅಂತ ಒಂದು ಮಹಾನ್ ಜವಾಬ್ದಾರಿಯನ್ನು ಇಟ್ಟುಕೊಂಡು ಸಿಪಿಐಎಂ ಪಕ್ಷ ದೇಶದ ಉದ್ದಗಲಕ್ಕೂ ಈ ವಾರಾಚರಣೆ ಅಂತ ಹೇಳಿ ಪ್ರಚಾರ ಆಂದೋಲನ ನಡೆಸಿ ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತಾ ಮತ್ತೆ ಭಾರತ ದೇಶ ಒಂದಾಗಿ ನಿಲ್ಬೇಕಾದದ್ದು ಬಹಳ ಅಗತ್ಯವಿದೆ. ಅದಕ್ಕೆ ಈಗಾಗಲೇ ಅನೇಕ ಪಕ್ಷಗಳು ಇವತ್ತು ಬಿಜೆಪಿಯ ವಿರುದ್ಧ ಇವತ್ತು ಸಮರಧೀರ ಹೋರಾಟಕ್ಕೆ ಸಜ್ಜಾಗಿದೆ. ಭಾರತವನ್ನ ಉಳಿಸಲಿಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಬೇಕಾಗಿದೆ. ಅದರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕು ನಮ್ಮ ಊರು ಇಲ್ಲಿನ ಸೌಹಾರ್ದತಾ ಪರಂಪರೆಯನ್ನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಐಕ್ಯತೆಯನ್ನ ಬಲಪಡಿಸಬೇಕಾಗಿದೆ. ಆ ಮೂಲಕ ಯಾವ ಇಡೀ ದೇಶಕ್ಕೆ ಒಂದು ಮಾದರಿ, ಒಂದು ಒಳ್ಳೆಯ ಸಂಕೇತ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಎಂತ ಒಂದು ಮೆಸೇಜ್ ಈ ದೇಶಕ್ಕೆ ಕೊಟ್ಟಿತ್ತು ನೋಡಿ. 40% ನಲ್ಲಿ ಏನು ಇಡೀ ದೇಶದ ಜನರ ನಮ್ಮ ರಾಜ್ಯದ ಜನರ ಹಣವನ್ನು ನುಂಗಿ ಹಾಕಿರ್ತಕ್ಕಂಥ 40% ಬಿಜೆಪಿ ಸರ್ಕಾರವನ್ನ ಹೇಗೆ ಈ ರಾಜ್ಯದ ಜನ ಕಿತ್ತೊಗೆದ್ರ, ಅದೇ ರೀತಿ ದೇಶದಲ್ಲೂ ಕೂಡ ನರೇಂದ್ರ ಮೋದಿ ಸರ್ಕಾರವನ್ನ ಕಿತ್ತೊಗೆಯಬೇಕಾಗಿದೆ. ಇವತ್ತಿನ ಬಿಜೆಪಿಯ ಪರಿಸ್ಥಿತಿ ರಾಜ್ಯದಲ್ಲಿ ಎಂತ ಒಂದು ಅಧೋಗತಿಗೆ ಬಂದಿದೆ ಅಂದ್ರೆ, ಮೇ ತಿಂಗಳಲ್ಲಿ ಚುನಾವಣೆ ಆಗಿದೆ, ವಿರೋಧ ಪಕ್ಷದ ನಾಯಕ ಮಾಡಲಿಕ್ಕೆ ಇವರಿಗೆ ಇವತ್ತಿನವರೆಗೂ ಆಗಲಿಲ್ಲ. ಅಂತ ಹೀನಾಯವಾದ ಪರಿಸ್ಥಿತಿ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಮತ್ತಷ್ಟು ಒಂದು ಪ್ರಬಲವಾದಂತಹ ಪೆಟ್ಟನ್ನ ಇಡೀ ರಾಜ್ಯದ ಜನ ಈ ಬಿಜೆಪಿಗೆ ನೀಡಬೇಕಾಗಿದೆ. ಯಾವತ್ತೂ ಹೇಳ್ಬಾರ್ದು ಬಿಜೆಪಿ ಈ ಜಿಲ್ಲೆಯಲ್ಲಿ ಮತ್ತೆ ಕೋಮು ವಿಷ ಬೀಜವನ್ನ ಬಿತ್ತಲಿಕ್ಕೆ ಏನೆಲ್ಲ ಕಸರತ್ತುಗಳನ್ನ ಮಾಡಿದ್ರು, ವಿದ್ಯಾರ್ಥಿಗಳನ್ನ ಚೂ ಬಿಟ್ಟು ಯೂನಿವರ್ಸಿಟಿಯಲ್ಲಿ ಏನು ಮಾಡಿದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಇವರ ಮುಖಕ್ಕೆ ಇವರ ಎದುರು ಬಂದ್ರೆ ಆಗೋದಿಲ್ಲ ಅಂತ ಹೇಳಿ ಎಳೆಯ ಪ್ರಾಯದ ವಿದ್ಯಾರ್ಥಿಗಳನ್ನು ಅವರು ಯಾಕೆ ಪ್ರತಿಭಟನೆ ಮಾಡಿದ್ರು ಅಂತ ಅವರೇ ಗೊತ್ತಿಲ್ಲ. ಪತ್ರಕರ್ತರು ಬಂದು ಕೇಳ್ತಾರೆ, ನೀವು ಯಾಕೆ ಪ್ರತಿಭಟನೆ ಅಂತ ಹೇಳಿದ್ರೆ ಅವರಿಗೆ ಏನು ಗೊತ್ತಿಲ್ಲ. ಅಂದ್ರೆ ವಿದ್ಯಾರ್ಥಿಗಳನ್ನ ಚೂ ಬಿಟ್ಟು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಯನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಸಂಘ ಪರಿವಾರಕ್ಕೆ ಸರಿಯಾದ ಪಾಠವನ್ನು ನಾವೆಲ್ಲರೂ ಕಲಿಸಿಕೊಡ್ಬೇಕಾಗಿದೆ. ಒಂದಾಗಿರೋಣ. ಆ ಮೂಲಕ ಸಿಪಿಎಂ ಪಕ್ಷದ ಈ ಪ್ರಚಾರ ಆಂದೋಲನವನ್ನ ಇನ್ನಷ್ಟು ವಿಸ್ತಾರವಾಗಿ ಕೊಂಡೋಗ್ಲಿಕ್ಕೆ ದೇರ್ಲಕಟ್ಟೆ ಪ್ರದೇಶದ ಮಹಾಜನ ಬಂಧುಗಳು, ಉಳ್ಳಾಲ ತಾಲೂಕಿನ ಮಹಾಜನ ಬಂಧುಗಳು ಸಿಪಿಐಎಂ ಪಕ್ಷದ ಜೊತೆಗೆ ಕೈ ಜೋಡಿಸಬೇಕಂತ ಕೇಳಿಕೊಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇಂಕ್ವಿಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್.